ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ, ಯಾರೋ ಒಬ್ಬ ಡ್ಯಾಶ್ ನನ್ನ ಮಗ ಫ್ರಾಡ್ ಕಾಲ್ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಡ್ತಿದ್ದಾನೆ, ಬೇಡದೆಲ್ಲ ಮಾತಾಡ್ತಿದ್ದಾನೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದರ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದಾನೆ. ಆ್ಯಂಡ್ ತುಂಬ ಜನ ಹೇಳಿದ್ರಿ ಮೊನ್ನೆದು ವಾಯ್ಸ್ ಕ್ಲಾರಿಟಿ ಇರಲಿಲ್ಲ ಅಂತ, ಹಾಗಾಗಿ ಮೈಕ್ ಯೂಸ್ ಮಾಡಿ ಮಾತಾಡ್ತಿದ್ದೇನೆ. ಆ್ಯಂಡ್ ಇನ್ನೊಂದು ಎಂತಂತ ಹೇಳಿದರೆ, ಮೊನ್ನೆ ವಿಡಿಯೋಗೆ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿತ್ತು, ಅದರ ಬಗ್ಗೆ ಫಸ್ಟ್ ಹೇಳ್ತೇನೆ, ಮತ್ತು ಆ ಡ್ಯಾಶ್ ನನ್ನ ಮಗ ಯಾರು ಕಾಲ್ ಮಾಡಿದನು ಅಂತ ಹೇಳ್ತೇನೆ ನಾನು ನಿಮಗೆ. ಸೊ ಮೊನ್ನೆ ನಾನು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. 95% ಜನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರಿ. 5% ಜನ ಅದನ್ನು ಒಂಥರ ಏನು ಹೇಳ್ತಾರೆ ಅದಕ್ಕೆ, ತುಂಬ ನೋವಾಗಬೇಕು ಆ ಥರ ಕಮೆಂಟ್ ಮಾಡಿದಾಗಿತ್ತು. ಅಂದರೆ ಒಂದು ಹುಡುಗಿಯಾಗಿರಬೇಕು, ಕಮೆಂಟಲ್ಲಿ ಹೆಸರು ಆಗಿತ್ತು, ನೀವು ನಂಬರ್ ಕೊಟ್ಟದ್ದು ತಪ್ಪು ಅಂತ, ನೀವು ನಂಬರ್ ಕೊಡಬಾರ್ದಿತ್ತು, ನಂಬರ್ ಕೊಟ್ಟದ್ದು ತಪ್ಪು ಅಂತ ಕಮೆಂಟ್ ಹಾಕಿದ್ರಿ. ಅಲ್ಲ, ನಾನು ಅವರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನನಗೆ ಫ್ರೀ ಇದ್ದೇನೆ ಅಂತ ಹೇಳಿ ನಂಬರ್ ಕೊಟ್ಟಿರೋದು ನಾನು ಅಲ್ವಾ? ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರೋದು ಯಾಕೆ? ನಾನು ಅದರಲ್ಲಿ ಹೇಳಿದ್ದೇನೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್, ಸೊ ಇದನ್ನು ಬೇಕಿದ್ರೆ ಆರ್ಡರ್ ಮಾಡಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಅವರಿಗೆ ಪರ್ಸನಲ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೆ ಅಂತ ನಾನು ಹೇಳಿದ್ದೇನೆ. ಅದು ಬಿಸ್ನೆಸ್ ನಂಬರ್, ಅದು ನೆನಪಿರಲಿ. ಮತ್ತು ಕರೆಕ್ಟ್ ವಿಡಿಯೋ ನೋಡದೆ ಸುಮ್ಮನೆ ಬಂದು ಕಮೆಂಟ್ ಹಾಕಬೇಡಿ, ಓಕೆನಾ? ಯಾರು ಮೊನ್ನೆ ವಿಡಿಯೋ ನೋಡುವಾಗ ನಾನು ಹೇಳ್ತಾ ಇದ್ರು, ಈ ಬ್ಯಾಡ್ ಕಮೆಂಟ್ಗಳೆಲ್ಲ ಬರ್ತದಲ್ವಾ, ಸೊ ಕಮೆಂಟ್ಗಳಿಗೆ ಕೂಡ ಪೇ ಮಾಡಲಿಕ್ಕೆ ಇರಬೇಕಿತ್ತು. ಸೊ ಆಗ ಇಂಥದ್ದೆಲ್ಲ ಕಮೆಂಟ್ ಬರ್ತಿರ್ಲಿಲ್ಲ ಅಂತ ನನಗೆ ಕೂಡ ಹಾಗೆ ಅನಿಸ್ತೊಮ್ಮೆ. ಬಟ್ ಪರವಾಗಿಲ್ಲ, 5 ಬೆರಳು ಒಂದೇ ಥರ ಇರಬೇಕು ಅಂತ ಇಲ್ಲ ಅಲ್ವಾ, ಚೇಂಜ್ ಇರ್ತದೆ. ಹಾಗೆ ಮನುಷ್ಯರು ಕೂಡ ಅಷ್ಟೇ, ಎಲ್ಲರೂ ಒಂದೇ ಥರ ಇರಬೇಕು ಅಂತ ಏನಿಲ್ಲ. ಮತ್ತೊಬ್ಬ ಯಾವನೊಬ್ಬ ಕಮೆಂಟ್ ಮಾಡಿದ್ದಾನೆ, ನೀವು ಸಂಸ್ಕೃತಿ ಅಂತ ಹೇಳ್ತೀರಿ, ಬೇರೆ ಗಂಡಸಿನ ಜೊತೆ ಮಾತಾಡೋದು ಸಂಸ್ಕೃತಿಯ ಅಂತ ಹೇಳಿದರು. ಸೊ ಅದಕ್ಕೆ ಜೀವಿತ ಕೂಡ ಕರೆಕ್ಟಾಗಿ ಒಂದು ಕಮೆಂಟಲ್ಲಿ ಆನ್ಸರ್ ಮಾಡೋದು, ನನಗೆ ನೆಗಲಿಕ್ಕೆ ಬಂತ ಕಮೆಂಟ್ ನೋಡಿ. ಈಗ ಬಸ್ಸಲ್ಲಿ ಹೋಗ್ತೇವೆ, ಬಸ್ಸಲ್ಲಿ ಹೋಗುವಾಗ ಅದೇ ಹುಡುಗಿಯರು ಹೋಗ್ತಾರೆ ಬಸ್ಸಲ್ಲಿ ಹೋಗುವಾಗ ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳ್ತಾರೆ ಟಿಕೆಟಿಗೆ. ಸೊ ಆಗಲೂ ಕೂಡ ನೀವು ಹೀಗೆ ಹೇಳ್ತೀರಾ ಅಂತ ನೋಡಿ, ಈಗಲೂ ಕೂಡ ಕಾಲ್ ಬರ್ತಾ ಇದೆ, ನಾನು ನಿಮಗೆ ರೆಕಾರ್ಡ್ ಮಾಡಿ ಹಾಕ್ತಾನೆ. ಎಸ್, ಬಸ್ಸಲ್ಲಿ ಹೋಗ್ತೇವೆ, ಸೊ ನಾವು ಹುಡುಗಿಯರಾಗಿರ್ತೇವೆ, ಬಸ್ ಕಂಡಕ್ಟರ್ ಹುಡುಗ ಆಗಿರ್ತಾನೆ, ಎಲ್ಲಿಗೆ ಅಂತ ಕೇಳುವಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ನಾವು ಹೇಳೋದಿಲ್ವಾ? ಹಾಗಾದ್ರೆ ನಾವು ದಿನನಿತ್ಯದ ಇದರಲ್ಲಿ ಮಾತಾಡೋದೇ ಇಲ್ವಾ ಯಾರ ಹತ್ರ ಕೂಡ? ಯಾವ ಕಾಲದಲ್ಲಿ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಕಾಲದಲ್ಲಿ ಇದ್ದುಕೊಂಡು ಕೂಡ ಈಗೆಲ್ಲ ಹೇಳ್ತಾರಲ್ಲ, ನನಗೆ ಅದೇ ಇದಾಯ್ತು. ಮತ್ತೆ ಅವರ ಮನೆ ಹೆಣ್ಮಕ್ಳಿಗೆ ಆಗ್ತಿದ್ರೆ ಅವರು ಉಗಿತಿದ್ರು, ಸೊ ಇದು ಬೇರೆ ಅವರ ಹೆಣ್ಮಕ್ಳಲ್ವಾ, ಅಲ್ಲ ನನಗೆ ಆಗೋದು. ಮತ್ತೊಬ್ಬ ಯಾವನೊಬ್ಬ ಕಮೆಂಟ್ ಮಾಡಿದ್ದ, ಗಣೇಶ ಎಂಚೊಲ್ಲೆ ಅಂತ ಕಮೆಂಟ್ ಮಾಡಿದ್ದು, ಗಣೇಶ ಎಂಚೊಲ್ಲೆ ಅಂತ ಕಮೆಂಟ್ ಮಾಡಿದ್ದು. ಅಂದರೆ ನನ್ನ ಹಸ್ಬೆಂಡ್ ಹೆಸರು ಅದು. ಅಲ್ಲ, ಅದು ಬೇಕಿತ್ತು ಅಂತ ನನಗೆ ಅನಿಸೋದು. ಅಂದರೆ ಅವರು ಹೇಳಿದ ರೀತಿ ಕಿಂಡಲ್ ಮಾಡಿದಾಗಿತ್ತು, ಇದೆಲ್ಲ ಅವರಿಗೆ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರು. ಅವರು ಕೂಡ ಉಗ್ದಾಗಿದೆ ಆಯ್ತಾ, ಎಲ್ರಿಗೂ ವಿಷಯ ಗೊತ್ತಿದೆ, ಫ್ಯಾಮಿಲಿಯಲ್ಲಿ ಎಲ್ರಿಗೂ ಕೂಡ ವಿಷಯ ಗೊತ್ತಿದೆ, ನಾನು ಒಬ್ಬಳೇ ಫೇಸ್ ಮಾಡ್ತಿರೋದಲ್ಲ, ಎಲ್ರಿಗೂ ಕೂಡ ವಿಷಯ ಗೊತ್ತಿದೆ, ನಾನು ಇದನ್ನು ವಿಡಿಯೋ ಪಬ್ಲಿಕ್ ಆಗಿ ಮಾಡ್ತಿರೋದು. ಸೊ ಅವರು ಕೂಡ ಉಗ್ದಾಗಿದೆ. ಅದು ಯಾರು ಉಗ್ದ್ರು ಕೂಡ ಅವನು ಕೇಳುವಂಥವನಲ್ಲ, ಯಾಕಂತ ಹೇಳಿದರೆ ಅವನು ದೊಡ್ಡ ಸೈಕೋ ಅಂತ ನಂಗೆ ಅನಿಸಿದೆ. ಮತ್ತೊಂದು ಎಂತಂತ ಹೇಳಿದರೆ, ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುವವನು. ಆ್ಯಂಡ್ ನಾನು ಮೊನ್ನೆ ನಿಮಗೆ ಹೇಳಿದ್ದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ, ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಾಗಿದೆ. ಆ್ಯಂಡ್ ಯಾರು ಅಂತ ಗೊತ್ತಾದರೆ ಹೇಳಿ ಅಂತ ಕೂಡ ಹೇಳಿದ್ರಿ. ಬಟ್ ಏನು ಗೊತ್ತಾ, ನನಗೆ ಒಂದು ಫೋಟೋ ಸಿಕ್ಕಿದೆ ಯಾರು ಅಂತ. ಸೊ ಅದನ್ನು ನಾನು ಫೈನಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಅದಕ್ಕೆ ಕೆಲವೊಂದಿಷ್ಟು ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿರೋದ್ರಿಂದ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಎಲ್ಲ ಕನ್ಫರ್ಮ್ ಆದ ನಂತರನೇ ಫೋಟೋ ಹಾಕ್ತೇನೆ. ಮತ್ತೆ ಅಂತಂತ ಹೇಳಿದರೆ ಆಲ್ಮೋಸ್ಟ್ ಫೈನಲ್ ಆಗ್ತಾ ಬಂತು. ನಾನು ಆದಷ್ಟು ಬೇಗ ನಿಮಗೆ ಯಾರು ಅಂತ ಹೇಳ್ತೇನೆ. ನಾನು ಮೊನ್ನೆ ಹೇಳಿದೆ ಅಲ್ವಾ, ಅವನಿಗೆ ಒಂದು ಎಂತ ನಮ್ಮ ಇದರಲ್ಲಿ ತುಳು ಭಾಷೆಯಲ್ಲಿ ಹೇಳ್ತಾರೆ, ಕೆಪ್ತಂಡೆಗೆ ಬಾಡಂದೆ ಸಮಾಧಾನ ಹೆಜ್ಜೆ ಅಂತ. ಹಾಗೆ ಅವನಿಗೊಂದು ಬಾರಿಸದ ನನಗೆ ಸಮಾಧಾನ ಇಲ್ಲ. ಅವನು ಚಪ್ಪಲಲ್ಲಿ ಹೊಡಿತಾನೆ ಅಂತ ಹೇಳಿದ್ದಾನೆ ಅವನಿಗೆ ನಾನು ಮೊನ್ನೆ. ಸೊ ಅದರದೊಂದು ಆಡಿಯೋ ಇದೆ, ತುಂಬ ಜನ ಹೇಳಿದ್ರಿ ಎಂತ ರೆಕಾರ್ಡ್ ಮಾಡಿ ಎಲ್ಲ ಹಾಕಿ ಹಾಗೆ ಹೇಗೆ ಅಂತ, ಕೆಲವರಿಗೆ ಡೌಟ್ ಅನಿಸುತ್ತೆ. ಸೊ ಹಾಗಾಗಿ ಆ ಒಂದು ರೆಕಾರ್ಡ್ ಕೂಡ ಹಾಕ್ತಿದ್ದಾನೆ, ಜಸ್ಟ್ ವಾಚ್ ಏನೆಲ್ಲ ಹೇಳಿದ್ದಾನೆ ಅಂತ. ಸೊ ನಾನು ಅದರಲ್ಲಿ ಹೇಳಿದ್ದೇನೆ, ನಾನು ನಿನ್ನ ಕಾಲ್ ಬರಬೇಕು ಅಂತಲೇ ಹೇಳಿ ಎಲ್ಲ ಅನ್ಬ್ಲಾಕ್ ಮಾಡಿದ್ದು ಅಂತ. ಖಂಡಿತ ಅಲ್ಲ, ನಾನು ಎಷ್ಟು ಕೂಡ ಬ್ಲಾಕ್ ಮಾಡಿದ್ರು ಪದೇ ಹೇಗೆ ಕಾಲ್ ಬರ್ತಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ. ನಾನು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿಸಿದ್ದೇನೆ, ಬಟ್ ಅವ್ನು ಕಾಲ್ ಮಾಡ್ತಾನೆ ಇದ್ದಾನೆ. ಸೊ ಹಾಗಾಗಿ ಹಲೋ ಬ್ಲಾಕ್ ಲಿಸ್ಟ್ ನಂಬರ್ ಬರುದ್ಯಾ? ಏನು ಬೋರ್ಡ್ ఉంది బ్లాక్ లిస్ట్ ಗೆ పార్దిజి te దాయితావోడు నికితే దాయితావోడు పను నిక బాసೆ ಮಾನ ಮರ್ಯಾದೆ ದಾಲೆಜ್ಜ ನಿಕ್ ನಿನ್ನ ಅಮ್ಮಗ ನಿನ್ನ ಮೆಗ್ದಿಗ ನಿನ್ನ ಅಕ್ಕಗ ಇಂಚನೆ ಪನ್ಪನೆ ಬ್ಲಾಕ್ ಲಿಸ್ಟ್ ಬೋರ್ಡ್ ఉంది ಎದ್ದೆತ್ತದನೆ ನಿನ್ನ ಕಾಲ್ ಬರೋಡು ಪಂಡದೆ ಎದ್ದೆತ್ತದನೆ ದಾಯಿತಾವೋಡಿತ್ತೆ
ದಾಯ್ತ ಅವಡು ಪನ್ ಲಾಗಿ ಮಲ್ಪಿ ಲಾಗಿ ಅವು ಎಂಕ ಗೊತ್ತುಂಡು ವ್ಲಾಗ್ ಮಲ್ಪೊಡು ಪಂಡದು ಅವು ನಿನ್ನರ್ದು ಕೇಂದು ಯಾನು ಮನ್ಪೊಡು ಪಂದಿಜ್ಜಿ ಅತ ನಿಕ್ ಅಕ್ಕ ಮೆಗ್ದಿ ಅಮ್ಮ ಏರ್ಲ ಇಜ್ಜೆರ ನಿಕ್ ನೀನ್ ಎಲ್ಲಾಡು ಪೊಣ್ಣುಲಿ ಏರ್ಲ ಇಜ್ಜೆರ ಲಾಗಿ ಮಲ್ಪಿ ಲಾಗಿ ದಾಯ್ತ ದಾಯ್ತಾ ಕವಿತಾ ಕವಿತಾ ಓನಿಲ್ಲ ಏತು ಬೋರ್ಡಂಡ ಬಗಲ್ ನಿಕ್ಕ ಆಪು ನಂಚಿನ ಆಪುಂಡು ರಡ್ಡೇ ದಿನ ವೇಟ್ ಮನ್ಪು ಗೊತ್ತಾಂಡ ರಡ್ಡು ದಿನ ವೇಟ್ ಮನ್ಪು ಜಸ್ಟ್ ರಡ್ಡು ದಿನ ಒಂದೇ ರೀತಿ ಕಾಲ್ ಮನ್ಪು ರಡ್ಡು ದಿನ ಕಾಪು ಜಸ್ಟ್ 2 days ಗೊತ್ತಾಂಡ ಆಲ್ರೆಡಿ ನಿನ್ನ ಮಿತ್ ಕಂಪ್ಲೇಂಟ್ ಆತುಂಡು ಏರ್ ಪಂಡದ್ಲ ಗೊತ್ತಾತುಂಡು ಮಗ್ಗ ಅವ ಈ ನಿಕ್ಕ ಅಕ್ಕ ಮಿಗ್ದಿ ಅಪ್ಪ ಏರ್ಲ ಇಜ್ಜಿ ಪಂಡದ್ ಮಲ್ಲ ಸೈಕೋಲಕ ಮಲ್ಪತ ಏರ್ ಪಂಡದ್ಲ ಗೊತ್ತಾತುಂಡು ಒಂಜಿ ಚೂರು ನಿನ್ನ ಮೊಬೈಲ್ ಚೆಕ್ ಮಲ್ಪು ನಿನ್ನ ಒರಿಜಿನಲ್ ಮೊಬೈಲ್ ಉಂಡಾತ ಅಂದು ಇಂಟರ್ನೆಟ್ ಕಾಲ್ ಬಂದು ಗೊತ್ತುಂಡು ನಿನ್ನ ಒರಿಜಿನಲ್ ನಂಬರ್ ಚೆಕ್ ಮನ್ಪು ಆಲ್ರೆಡಿ ಐಕೊಂಜ ಅಲರ್ಟ್ ಬೈದುಂತುಲ ಈ ಒಂಜಿ ಮೋನೆಡ್ ಚೋಲಿತ್ತು ನ್ಯಾಂಡ ಒರಿಜಿನಲ್ ನಂಬರ್ ಕಾಲ್ ಮಂತುದ್ವ ಗೊತ್ತಾಂಡ ಇಂಚ ಫ್ರಾಡ್ ಕಾಲ್ ಹಿಡ್ದು ಇತ್ತಿನ ಪೂರ ನಂಬರ್ ಕಾಲ್ ಮನ್ಪುಜ ಗೊತ್ತು ನಿಂಕ್ ಅಂಡ್ ನಿಕ್ಕೊಂಜಿ ವಿಷಯ ಗೊತ್ತುಂಡ ಈ ಏತೆ ಇಂಟರ್ನೆಟ್ ಕಾಲ್ ಮನ್ಪು ಆ 1 hour ಆಕ್ಟಿವೇಶನ್ ಇಪ್ಪುಡು ಬಂದು ಗೊತ್ತುಂಡು ಆಲ್ರೆಡಿ ಟ್ರೇಸ್ ಆವುಂಡು ತುಲ ನಿಕ್ ಕಲ್ಪ ಉಡುಂದೆ ಪಂಡದೆ ಯಾನ್ ಕಾಲ್ ರಿಸೀವ್ ಮಲ್ತೇನಿ ನಿನ್ನ ಕಾಲ್ ಯಾನ್ ಅನ್ನೋನ್ ನಂಬರ್ ಪೂರ ಬ್ಲಾಕ್ ಮಂತದಿತ್ತ ಅವೇನ್ ಆಲ್ರೆಡಿ ಯಾನ್ ಮಾತ ಅನ್ಬ್ಲಾಕ್ ಮಲ್ದಾತಂಡು ನಾನು ಏತ್ ಬೋಡ್ತನ ಕಾಲ್ ಮನ್ಪು ನೋ ಇಶ್ಯೂ ನಿಕ್ ಬೋರ್ಡ್ ಐನಂಚಿನ ಆಕ್ಷನ್ ದೆ ತೊಂಬೇರು 5 ಬೊಕ್ಕ ನಿನ್ನ ಕೆಪ್ತಂಡೆಗೆ ಇಂಕ ಹಾಕಂದೆ ಸಮಾಧಾನ ಹೆಚ್ಚಿ ಗೊತ್ತಾಂಡ ಎನ್ನೆಗೆ ಎದುರು ಈ ಬರೋಡು ನಿನ್ನ ಕೆಪ್ತಂಡೆಗೆ ಹಾಕೋಡು 5 ಬೊಕ್ಕನೆ ಚಪ್ಪಲ್ಡ್ ಪಾಡುವೆ ನಿಕ್ಕ್ಯಾನ್ ಚಪ್ಪಲ್ಡ್ ಪಾಡುವೆ ಆಯ್ತ ಮಗ ನಿಕ್ ಕಲರ್ ಕಡುಲ್ಲ ನೀತೆ ಓಲುಲ್ಲ ಬಲ ಯಾನ್ ಒರ್ತಿ ಬರ್ಪೆ ಓಲುಲ್ಲ ಪನಿ ಓಲುಲ್ಲ ಪನಿ ಫಸ್ಟ್ ಸೈಕೋಲಕ ವಾತೆ ರೊಚ್ಚಿ ಎಸ್ ನೋಡಿದ್ರಲ್ವಾ ಯಾವ ರೀತಿಯಲ್ಲಿ ಮಾತಾಡಿದಾನೆ ಅಂತ ಹೇಳಿ. ಎಷ್ಟು ಬ್ಲಾಕ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಕಾಲ್ಗಳು ಬರ್ತಾ ಉಂಟು. ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಕಾಲ್ ಬರೋದು, ನಾನು ಸೈಲೆಂಟ್ ಮಾಡಿಡೋದು. ಈಗ ನಾನು ಕಾಲ್ ರಿಸೀವ್ ಮಾಡೋದಿಲ್ಲ, ಕಟ್ ಮಾಡಿ ಬಿಡ್ತೇನೆ. ಅವನಿಗೆ ಸುಸ್ತಾಗಿ ಮತ್ತೆ ಅವನಷ್ಟಕ್ಕೆ ಬಿಡ್ತಾನೆ ನೋಡುವ. ಸೊ ಯಾರಂತ ಗೊತ್ತಾಗದೆ ಮಾತ್ರ ಬಿಡೋದಿಲ್ಲ. ಯಾರಂತ ಗೊತ್ತಾಗಿ ಅವನಿಗೆ ಡ್ಯಾಶ್ ಡ್ಯಾಶ್ ನನ್ನ ಮಗ ಇದ್ದಾನಲ್ವಾ, ಅವನಿಗೆ ಚಪ್ಪಲಿ ಬಾರಿಸೋ ತನಕ ನನಗೆ ಸಮಾಧಾನ ಇಲ್ಲ. ಸೊ ನೀವು ಹೇಳ್ಬೋದು ಅದೆಲ್ಲ ಹೇಳುದು ತಪ್ಪು ಹಾಗೆ ಅಂತ. ಅವನು ಅಷ್ಟು ವಲ್ಗರ್ ಆಗಿ ಮಾತಾಡಿದ್ದಾನೆ. ಸೊ ಅವನಿಗೆ ಚಪ್ಪಲಲ್ಲಿ ಹೊಡೆಯದೆ ಮತ್ತೆ ಬೇರೆ ದಾರಿ ಇಲ್ಲ. ಸೊ ಅಂಥ ಮನುಷ್ಯನಿಗೆ, ಅಂಥ ಡ್ಯಾಶ್ ಡ್ಯಾಶ್ ನನ್ನ ಮಗನಿಗೆ ಸರಿಯಾಗಿ ಬಡಿಬೇಕು ಅಷ್ಟೇ. ಮತ್ತೆ ಇಂಥ ಸುದ್ದಿಗೆ ಮತ್ತೆ ಬರಬಾರ್ದು, ಹೆಣ್ಮಕ್ಳ ಸುದ್ದಿಗೆ ಬರಬಾರ್ದು ಅಂಥವರು. ಸೊ ಆ ಒಂದು ಇಂಟೆನ್ಷನ್ ಇವತ್ತಿನ ವಿಡಿಯೋದು. ಎಸ್.